ಹಲೋ ಅಣ್ಣ ನಮಸ್ಕಾರ. ಅದೇನೆ ನಾನು ಚೆಕ್ ಕೊಟ್ಟಿದ್ದೀನಲ್ಲಪ್ಪ, ಅದನ್ನ ಹಾಕೊಳ್ಳಿ. ಆದ್ರೆ ಅದಕ್ಕೆ 3 ತಿಂಗಳು ಟೈಮ್ ಇದೆ, 1 ತಿಂಗಳು ಬಿಟ್ಟು ಹಾಕೊಳ್ಳಿ. ಯಾಕೆಂದ್ರೆ ಸ್ವಲ್ಪ ನಾನು ಚೂರು ಕಾಂಗ್ರೆಸ್ ಪಾರ್ಟಿ ಸೇರ್ತಾ ಇದ್ದೀನಿ ನೆಕ್ಸ್ಟ್ ಮಂತ್. ಅಲ್ಲಿಂದ ನಂದೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ನಾವು 3 ಮನೆಯವರಾಗಿರೋದ್ರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಅರುಣಾಚಲ ಫೋನ್ ಮಾಡಿದ್ರೆ ಅವ್ರು ತೆಗಿತಾ ಇಲ್ಲ. ನೆಕ್ಸ್ಟ್ ಮಂತ್ ಹಾಕೊಳ್ಳಿಪ್ಪ ಆ ಚೆಕ್ ಅನ್ನ. ಹೌದಣ್ಣ, ಅದೇ ಅರ್ಜೆಂಟ್ ಇತ್ತು, ಯಾರಿಗ ಮಾತು ಕೊಟ್ಟಿದ್ರಿ ಇಲ್ಲಿ ನೋಡೋಣ. ನೀನು 3 ಮನೆಯವರಾಗಿ ನಾಳೆ ನಾವು ಬರೆದಿಟ್ಕೊಂಡು ನನ್ನ ಮಗಂದು ನಾನು ಮಂತ್ರಿ ಆಗಿಲ್ಲ, ನನ್ನ ಹೆಸರು ತಪ್ಪಲ್ಲ. ಮಂತ್ರಿ ಆಗೋ ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಅನುಕೂಲ ಆಗುತ್ತೆ. ಇವ್ರು ಅಂತ ಏನ್ ಅವ್ರು ದೊಡ್ಡವರು ಶ್ರೀಮಂತರಿದ್ದಾರೆ, ಸ್ವಲ್ಪ ನೀವು ಜೊತೆ ಕೆಲಸ ಮಾಡ್ತಿದ್ದೀರಾ. ನೆಕ್ಸ್ಟ್ ಮಂತ್ ಹಾಕೊಳ್ಳಿ. 15ನೇ ತಾರೀಕು ಕ್ಲೋಸ್ ಮಾಡ್ಕೊ ಪ್ಲೀಸ್. ಮತ್ತೆ 15 ಮಿಸ್ ಮಾಡ್ಬೇಡ್ರಿ ಅಣ್ಣ. ನಾನು ಮಾರ್ಚ್ 15. ಅಣ್ಣ ಅಣ್ಣ ಈಗ ಇದಕ್ಕೆ ಸೇರ್ತೀರಿ ಕಾಂಗ್ರೆಸ್ಗೆ ಅಣ್ಣ? ಆ ಜನ ಕರೀತಾ ಇದ್ದಾರೆ ಸಿದ್ದರಾಮಯ್ಯ, ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ, ಮಂತ್ರಿ ಮಾಡ್ತೀರಿ ಬನ್ನಿ ಅಂತ ತೀರ್ಮಾನ ಮಾಡ್ತೀನಿ ಅಣ್ಣ. ನಿಮ್ಗೆ ಹೇಳ್ತೀನಿ ಅಣ್ಣ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತಣ್ಣ. ಮಾರ್ಚ್ 15 ಸಾಕಣ. ಸರಿ ಅಣ್ಣ, ನಾನು ಫೋನ್ ಮಾಡ್ಬಿಟ್ಟು ಬೆಳಿಗ್ಗೆ ಹಾಕ್ಬಿಡ್ತೀನಿ ಅಣ್ಣ ಅವತ್ತು 15ಕ್ಕೆ. ಮಾರ್ಚ್ 15. ಆಯ್ತಣ್ಣ, ಆಯ್ತಣ್ಣ. ಯಾವ ಅಂಗಡಿಯಿಂದ ನಮ್ಮ